ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಬಿಸಿ ರೋಡ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಾಯ್ತಿರಿದು ನಿಂತಿದ್ದ ಬೃಹತ್ ಗುಂಡಿಯನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಮಾಧ್ಯಮದ ವರದಿಯ ಬಳಿಕ ಬಿಸಿ ರೋಡಿನ ಟ್ರಾಫಿಕ್ ಎಸ್ಐ ಸುತೇಶ್ ಅವರ ಮುತುವರ್ಜಿಯಿಂದ ಖಾಸಗಿ ಜೆಸಿಬಿ ಬಳಸಿಕೊಂಡು ಕಾಂಕ್ರೀಟ್ ಮಿಕ್ಸಿಂಗ್ ಹಾಕಿ ಸದ್ಯ ಮುಚ್ಚಲಾಗಿದೆ. ಇದರ ಜೊತೆಗೆ ಬಿಸಿ ರೋಡಿನ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ನಿಲ್ಲುತ್ತಿದ್ದ ಮಳೆ ನೀರಿಗೂ ಪರಿಹಾರ ಸಿಕ್ಕಂತಾಗಿದೆ. ಮಳೆ ಬಂದ್ರೆ ಸರ್ವಿಸ್ ರಸ್ತೆಯ ಬಸ್ ನಿಲ್ದಾಣವಂತೂ ಕೆರೆಯಂತಾಗ್ತಾ ಇತ್ತು. ಮಳೆ ನೀರು ಸರಾಗವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನೀರು ನಿಲ್ತಾ ಇತ್ತು. ಇಲ್ಲಿ ತಾತ್ಕಾಲಿಕ ಚರಂಡಿ ನಿರ್ಮಿಸಿ ಸಾರ್ವಜನಿಕರಿಗೆ ಆಗ್ತಾ ಇದ್ದ ತೊಂದರೆಗೆ ಪರಿಹಾರ ಕಲ್ಪಿಸಿಕೊಟ್ಟಿದ್ದಾರೆ. ಇಷ್ಟಾದರೂ ಮಾತ್ರ ಹೆದ್ದಾರಿ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ.